ಅಲ್ಝೈಮರ್ ಅಂದ್ರೆ ಮರೆವು ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ ವತಿಯಿಂದ ಪರ್ಪಲ್ ರನ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು. ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಉತ್ಸಾಹದಿಂದ ಪಾಲ್ಗೊಂಡರು. ಮ್ಯಾರಥಾನ್ ಹಿನ್ನೆಲೆಯಲ್ಲಿ ಇಡೀ ಮಂಗಳೂರು ನಗರ ಪರ್ಪಲ್ಮಯವಾಗಿತ್ತು. ಅಲ್ಝೈಮರ್ ಅಂದ್ರೆ ಮರೆವು ರೋಗ. 55 ವರ್ಷದ ನಂತರದ ಅವಧಿಯಲ್ಲಿ ಬಹಳವಾಗಿ ಕಾಡುವ ಮರೆವು ರೋಗದ ಬಗ್ಗೆ ಜಾಗೃತಿ ಅತ್ಯವಶ್ಯಕ. ಈ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದೇಶದ ಹಲವೆಡೆ ತನ್ನ ಶಾಖೆಗಳನ್ನು ಹೊಂದಿರುವ ಫಾರಂ ಪಿಜ್ಜಾ ಮಾಲ್ ಪ್ರತಿ ವರ್ಷ ಪರ್ಪಲ್ ರನ್ ಎನ್ನುವ ವಿಭಿನ್ನ ಮ್ಯಾರಥಾನ್ ಅನ್ನು ಆಯೋಜಿಸಿಕೊಂಡು ಬರ್ತಿದೆ. ಈ ಬಾರಿಯ ಪರ್ಪಲ್ ರನ್ ಮ್ಯಾರಥಾನ್ ಕೂಡ ಮಂಗಳೂರಿನಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಗಳೂರಿನ ಪಾಂಡೇಶ್ವರದಲ್ಲಿರುವ ಫಾರಂ ಪಿಜ್ಜಾ ಮಾಲ್ನಿಂದ ಆರಂಭಗೊಂಡ ಮ್ಯಾರಥಾನ್ಗೆ ಮಂಗಳೂರು ಫಾರಂ ಪಿಜ್ಜಾ ಮಾಲ್ನ ಸೆಂಟರ್ ಮ್ಯಾನೇಜರ್ ಫಯಾಜ್ ಅವರು ಚಾಲನೆ ನೀಡಿದ್ರು. ಇಪ್ಪತ್ತೊಂದು ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಹೀಗೆ ಒಟ್ಟು 4 ವಿಭಾಗಗಳಲ್ಲಿ ಮ್ಯಾರಥಾನ್ ನಡೆಯಿತು. ಮಂಗಳೂರಿನ ಫಾರಂ ಪಿಜ್ಜಾ ಮಾಲ್ನಿಂದ ಹೊರಟು ಎಬಿಸಿಟಿ ವೃತ್ತ, ಹಂಪನಕಟ್ಟೆ, ಪಿವಿಎಸ್ ಸರ್ಕಲ್, ಬನ್ಸ್ ಹಾಸ್ಟೆಲ್, ಕದ್ರಿ ಶೋಬಾಗ್, ಆಗ್ನೇಸ್, ಕಂಕನಾಡಿ, ಪಳ್ನೇರ್, ವೆಲ್ನಾಥ್ ಮೂಲಕ ಸಾಗಿ ಮತ್ತೆ ಫಾರಂ ಪಿಜ್ಜಾ ಮಾಲ್ ಮುಂಭಾಗದಲ್ಲೇ ಮ್ಯಾರಥಾನ್ ಸಂಪನ್ನಗೊಂಡಿತು. ಸುಮಾರು 3,000ಕ್ಕೂ ಮಿಕ್ಕಿ ಜನರು ಮ್ಯಾರಥಾನ್ನಲ್ಲಿ ಪಾಲ್ಗೊಂಡ್ರು. ಬಳಿಕ ನಡೆದ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ರಾಜ್ಯ ವಸತಿ ಸಚಿವ ಯುಟಿ ಖಾದರ್, ಉದ್ಯಮಿ ಪಿಜ್ಜಾ ಗ್ರೂಪ್ ಮಾಲಕ ಬಿಎಂ ಫಾರೂಕ್, ಏಷ್ಯನ್ ಗೇಮ್ಸ್ನ ಚಿನ್ನದ ಪದಕ ವಿಜೇತೆ ಎಂಆರ್ ಪೂವಮ್ಮ ಸಹಿತ ಗಣ್ಯರು ಮ್ಯಾರಥಾನ್ ವಿಜೇತರಿಗೆ ಪ್ರಶಸ್ತಿಗಳನ್ನ, ಪದಕಗಳನ್ನ ವಿತರಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಂಆರ್ ಪೂವಮ್ಮ ಅವರು, ನೀವು ಯಾವುದರಿಂದ ಹೆಚ್ಚು ಸಂತೋಷ ಪಡೆಯುತ್ತೀರಿ ಎನ್ನುವುದನ್ನು ಕಂಡುಕೊಳ್ಳೆ, ಅದರತ್ತ ಗಮನವಿಟ್ಟು ಸಾಧನೆ ಮಾಡಿ ಎಂದು ಕರೆ ನೀಡಿದ್ರು. ಓಡಿ ಒಂದ್ ದಿವಸ ಡೈಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ, ಅದನ್ನ ನಾವು ಮೇಂಟೈನ್ ಮಾಡಬೇಕು. ಓಡೋದು ಮಾತ್ರ ಅಲ್ಲ, ಬೇರೆ ಆಕ್ಟಿವಿಟೀಸ್ ಅಲ್ಲಿ ನೀವು ಇನ್ವಾಲ್ವ್ ಆಗ್ಬೋದು. ಈಗ ಡಾನ್ಸಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ನಿಮ್ಮನ್ನು ಫಿಸಿಕಲಿ ಮೆಂಟಲಿ ಫಿಟ್ ಇಡಬೇಕು. ಈಗ ತುಂಬಾ ಮಕ್ಕಳು ಇದ್ದಾರೆ, ಕೆಲವರು ಎಜುಕೇಶನ್ ಅಲ್ಲಿ ತುಂಬಾ ಫೋಕಸ್ ಮಾಡ್ತಾರೆ. ಎಜುಕೇಶನ್ ಅನ್ನು ಗೇಮ್ಸ್ ಆಗಲಿ, ಯಾವ ಆಕ್ಟಿವಿಟೀಸ್ ಆಗಲಿ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೋಗಬೇಕು. ಅದು ನಮ್ಮನ್ನು ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತಾರೆ, ಮತ್ತೆ ಬೇರೆ ಆಕ್ಟಿವಿಟೀಸ್ ನಮ್ಮನ್ನು ಇನ್ವಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಷ್ಟೇ ಹೇಳ್ತಾರೆ, ವರ್ಕ್ ಹಾರ್ಡ್ ವಿತ್ ಡೆಡಿಕೇಶನ್, ಡಿಟರ್ಮಿನೇಷನ್. ಒಂದು ಏಮ್ ಇರಬೇಕು ಲೈಫಲ್ಲಿ, ನಾವು ಏನ್ ಮಾಡ್ಬೇಕಂತ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಯುಟಿ ಖಾದರ್ ಅವರು, ಅಲ್ಝೈಮರ್ ಎನ್ನುವ ಕಾಯಿಲೆ ಯಾವಾಗ ಯಾರಿಗೆ ಬೇಕಾದರೂ ಬರಬಹುದು, ಆದರೆ ಅದು ಬಾರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಎಲ್ಲರ ಜವಾಬ್ದಾರಿ. ಉತ್ತಮ ಆಹಾರ ಕ್ರಮ, ದೈನಂದಿನ ವ್ಯಾಯಾಮದ ಮೂಲಕ ಉತ್ತಮ ಆರೋಗ್ಯವನ್ನ ಎಲ್ಲರೂ ಕಾಪಾಡಿಕೊಳ್ಳಬೇಕು ಎಂದು ಹೇಳಿದ್ರು. ದಿವಸಗಳು ಕೂಡ ಸ್ವಲ್ಪ ವಾಕಿಂಗ್ ಅಥವಾ ಓಡುವಂತ ಒಂದು ವಿಶೇಷ ಮನೋಭಾವವನ್ನು ತಾವೆಲ್ಲ ಹಮ್ಮಿಕೊಳ್ಬೇಕು. ಬೇರೆಯವರಿಗೆ ಜನಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಆಗಬೇಕು. ನಾನು ಆರೋಗ್ಯ ಸಚಿವನಾಗಿದ್ದೆ, ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಈ ಎಲ್ಲ ರೋಗಗಳು ಹೊರಗಿಂದ ಬರಲಿಕ್ಕೆ ಸಾಧ್ಯ ಇಲ್ಲ, ಅದು ಇನ್ನೊಬ್ಬರು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬರುವ ಎಲ್ಲ ರೋಗಗಳು ಅದು ನಮ್ಮಿಂದಾಗಿಯೇ ಬರುವಂಥದ್ದು. ನಮ್ಮ ಇವತ್ತು ಫುಡ್ ಹ್ಯಾಬಿಟ್ ಇರಲಿ, ಎನ್ವೈರ್ಮೆಂಟ್ ಇರಲಿ, ನಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇರಲಿ, ಆದ ಕಾರಣ ಎಲ್ಲದೂ ಕೂಡ ಅತ್ಯಂತ ನೆಮ್ಮದಿಯಿಂದ ಸ್ಟ್ರೆಸ್ಲೆಸ್ ಜೀವನ ಸಾಗಿಸುವಂಥ ಅವಕಾಶ ತಾವಿವತ್ತು ಮಾಡಿ. ಇದೇ ವೇಳೆ ಮಾತನಾಡಿದ ಉದ್ಯಮಿ ಪಿಜ್ಜಾ ಗ್ರೂಪ್ನ ಮಾಲಕ ಬಿಎಂ ಫಾರೂಕ್ ಅವರು, ಅಲ್ಝೈಮರ್ ಬಗ್ಗೆ ಹೆಚ್ಚಿನ ಜನರಿಗೆ ಅರಿವಿಲ್ಲ. ಭಾರತದಲ್ಲಿ 4 ಮಿಲಿಯನ್ಗಿಂತಲೂ ಅಧಿಕ ಮಂದಿ ಈ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ವಿಶ್ವಾದ್ಯಂತ 50 ಮಿಲಿಯನ್ಗಿಂತಲೂ ಅಧಿಕ ಮಂದಿ ಅಲ್ಝೈಮರ್ಗೆ ತುತ್ತಾಗಿದ್ದಾರೆ. ಉತ್ತಮವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ ಫಾರಂ ಮಾಲ್ನ ಟೀಮ್ಗೆ ಅಭಿನಂದನೆಗಳನ್ನು ಸಲ್ಲಿಸುವುದಾಗಿ ತಿಳಿಸಿದ್ರು. Because once I know this personally about this particular disease, as last time also I told,
my own father-in-law who passed away just 3 months, who was suffering from this Alzheimer's disease. And certain times whenever I go there, he does not remember me. Even he doesn't remember his own daughter, my wife. It is who is she, when did she come, who was she like that. Ultimately, he passed away on suffering from disease. So it's one of the most deadly situations. One should create an awareness and you need how to support the people and that. ಇದೇ ವೇಳೆಗೆ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಸಂತಸ ಹಂಚಿಕೊಂಡ ಮಂಗಳೂರು ಫಾರಂ ಪಿಜ್ಜಾ ಮಾಲ್ನ ಸೆಂಟರ್ ಮ್ಯಾನೇಜರ್ ಫಯಾಜ್ ಅವರು ಅಲ್ಝೈಮರ್ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಫಾರಂ ಪಿಜ್ಜಾ ಮಾಲ್ ಹಮ್ಮಿಕೊಂಡ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಇದಕ್ಕಾಗಿ ಮಂಗಳೂರು ಜನತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು. ಈ ಕಾರ್ಯಕ್ರಮವನ್ನು ಒಂದೇ ದಿನ ಆಯೋಜಿಸಿದ್ದೇವೆ. ಇದರಲ್ಲಿ ಒಟ್ಟಾರೆ 20,000 ಮಂದಿ ಭಾಗವಹಿಸುತ್ತಿದ್ದಾರೆ. ಸೊ ತಾವು ನೋಡಿದ ಹಾಗೆ ಮಂಗಳೂರಿನಲ್ಲಿ ಎಲೋನ್ ಆಗಿ ನಾವು 2,75,000 ರೂಪಾಯಿ ಮೊತ್ತದ ಬಹುಮಾನವನ್ನು ವಿತರಿಸಿದ್ದೇವೆ. ಹಲವಾರು ಮಂದಿ ಭಾಗವಹಿಸಲಿಕ್ಕೆ ಮಂಗಳೂರಿನ ಹಲವು ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸಮಾರಂಭದಲ್ಲಿ ಎಸ್ಎಲ್ ಶೇಟ್ ಜ್ಯುವೆಲರ್ಸ್ನ ಮುಖ್ಯಸ್ಥೆ ಪದ್ಮಾ ಶೇಟ್, ಆರ್ಚಿ ರಶ್ಮಿ, ಮಾರ್ಕೆಟಿಂಗ್ ಮ್ಯಾನೇಜರ್ ಸುನಿಲ್ ಕೆಎಸ್, ಕನ್ಸಲ್ಟೆಂಟ್ ವೇಣ್ ಶರ್ಮಾ ಮತ್ತಿತರರು ಉಪಸ್ಥಿತರಿದ್ದರು. ಮಂಗಳೂರು, ಬೆಂಗಳೂರು, ಮೈಸೂರು, ಉದಯಪುರ, ಹೈದರಾಬಾದ್, ಚೆನ್ನೈ ಸೇರಿದಂತೆ 6 ನಗರಗಳಲ್ಲಿನ ಫಾರಂ ಮಾಲ್ಗಳಲ್ಲಿ ಏಕಕಾಲದಲ್ಲಿ ಈ ಮ್ಯಾರಥಾನ್ ನಡೆಸಲಾಯಿತು. ಫಾರಂ ಮಾಲ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಪೂರ್ವಿಕಾ ಮೊಬೈಲ್ಸ್, ಎಸ್ಎಲ್ ಶೇಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ಸ್, ಸಂಗೀತ ಮೊಬೈಲ್ಸ್ ಹಾಗೂ ಎಂಎಸ್ ಸ್ಪೋರ್ಟ್ಸ್ ವೇರ್ ಸಂಸ್ಥೆಗಳು ಸಹಭಾಗಿತ್ವ ನೀಡಿದವು. ಇದೇ ವೇಳೆ ಪ್ರಶಸ್ತಿ ವಿತರಣೆಗೂ ಮುನ್ನ ನಡೆದ ಜುಂಬಾ ನೃತ್ಯದಲ್ಲೇ ಯುವ ಜನತೆ ಸಂಭ್ರಮದಿಂದ ಪಾಲ್ಗೊಂಡು ಕುಣಿತರು. ಕ್ಯಾಮರಾಮನ್ ಶರತ್ ಪವನ್ ಜೊತೆ ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.